ಅಗ್ನಿದಗ್ಧ ಆಗಿ ಶಿವಲಿಂಗ ಸ್ಫೋಟ ಆಗಿದೆ. ಖರಾಸುರ ಪ್ರತಿಷ್ಠೆ ಅಂತ ಹೇಳುವಂಥ ಒಂದು ಕಥ ಇತಿಹಾಸ. ಸುಬ್ರಹ್ಮಣ್ಯ ಕ್ಷೇತ್ರಕ್ಕೂ ಕೂಡ ಮಾಗಣ ದೇವಸ್ಥಾನ ಇದೆ. ಆದರೆ ಅದರ ಕುರುಹುಗಳು ಇತ್ತೀಚೆಗೆ ಯಾರಿಗೂ ಗೊತ್ತಿಲ್ಲ. ಆ ದೇವರ ಗಂಧ ಪ್ರಸಾದವನ್ನು ತಂದು ಅವರಿಗೆ ಹಚ್ಚಿದ ನಂತರ ದಕ್ಷಿಣ ಕನ್ನಡದಲ್ಲಿ ಇಂಥ ಒಂದು ಅದ್ಭುತ ಶಿವಾಲಯ ಇನ್ನೊಂದಿಲ್ಲದ ಹಾಗೆ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ. ದೇವಸ್ಥಾನದ ಬಾವಿಯನ್ನು ಮಾಡಿದ ನಂತರ ಈ 8 ಬೋರು ತೆಗೆದು 9ನೇ ಬೋರಿಗೆ ನನಗೆ ಒಳ್ಳೆ ನೀರು ಬಂತು. ಇದು ತುಳುನಾಡಿನ ರಾಜಕೀಯ ಒಪ್ಪಂದದ ಮೊದಲ ಶಾಸನವಾಗಿದೆ. ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೂ ಸ್ವಾಗತ. ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಮರ್ದಾಳ, ಈ ದೇವಸ್ಥಾನದ ರೋಚಕ ಕತೆ ನಿಮಗೆ ಹೇಳಲಿಕ್ಕೆ ಇವತ್ತು ಹೊರಟಿದ್ದೇನೆ. ದಕ್ಷಿಣ ಕನ್ನಡದಲ್ಲಿ ಅತಿ ಪ್ರಾಚೀನ ದೇವಾಲಯವೊಂದರಲ್ಲಿ ಇದು ಒಂದು. 7ನೇ ಶತಮಾನದಲ್ಲಿ ನಿರ್ಮಿಸಲ್ಪಟ್ಟ ದೇವಸ್ಥಾನ ಇದು. ಈ ದೇವಸ್ಥಾನದ ಕುರಿತು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೋಡಿ. ಮರ್ದಾಳ ಬೀಡು ಮಹಾಲಿಂಗೇಶ್ವರ ದೇವಸ್ಥಾನ ಹಿಂದಿನ ಕಾಲದಲ್ಲಿ ಮರದಳ ಅಂತ ಕರೀತಿದ್ರು, ಮರುದಳ ಅಂತ ಹೇಳಿ. ಮರುದಳ ಅಂದರೆ 2 ದಳಗಳು. ಒಂದು ಹಂತದಲ್ಲಿ ಈ ದಕ್ಷಿಣ ಕನ್ನಡದಲ್ಲಿ ಅತ್ಯಂತ ಪ್ರಾಧಾನ್ಯತೆ ಉಳ್ಳಂತಹ ಮಹಾಲಿಂಗೇಶ್ವರ ಧರ್ಮಸ್ಥಳ ಸುಬ್ರಹ್ಮಣ್ಯ ದಾರಿ ಮಧ್ಯದಲ್ಲಿ ಸಿಗುವಂತಹ ಒಂದು ದೇವಸ್ಥಾನ. 6 ಮಾಗಣಿಗೆ ಸಂಬಂಧಪಟ್ಟಂತಹ ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನ ಅಂತ ಲೆಕ್ಕ. ಸುಬ್ರಹ್ಮಣ್ಯ ಕ್ಷೇತ್ರಕ್ಕೂ ಕೂಡ ಮಾಗಣಿ ದೇವಸ್ಥಾನ ಇದೆ. ಗಜಪೃಷ್ಠ ಆಕಾರದ ದೇವಸ್ಥಾನವಾಗಿರ್ತದೆ. ಅತ್ಯಂತ ಪ್ರಾಚೀನವಾದಂತಹ ಒಂದು ಮಹಾಲಿಂಗೇಶ್ವರ ದೇವಸ್ಥಾನ ಇಲ್ಲಿ ಮರ್ದಾಳದಲ್ಲಿ. ಅಡೂರು ಮಹಾಲಿಂಗೇಶ್ವರ, ಅದೇ ರೀತಿಯಾಗಿ ಕಾಟುಕುಕ್ಕೆ ಮಹಾಲಿಂಗೇಶ್ವರ, ಇದೆಲ್ಲ ಗಜಪೃಷ್ಠ. ಮಧೂರು ಮಹಾಲಿಂಗೇಶ್ವರ, ಪುತ್ತೂರು ಮಹಾಲಿಂಗೇಶ್ವರ, ಇದೆಲ್ಲ ಮಹತೋಬಾರ ದೇವಸ್ಥಾನಗಳು. ವಿಶೇಷವಾಗಿ ನಾವೊಂದು ಪ್ರಾರ್ಥನೆ ಮಾಡುವಾಗ ಸಹ ಗುರು ಹಿರಿಯರ ಆರಾಧನೆ ಮಾಡಿಕೊಂಡು ಬಂದಂಥ ದೈವದೇವರು, ಭೂಮಿಗೆ ಸಂಬಂಧಪಟ್ಟಂಥ ದೈವದೇವರು, ಗ್ರಾಮ ಸೀಮೆ ಮಾಗಣಿಗೆ ಸಂಬಂಧಪಟ್ಟಂಥ ದೈವದೇವರಲ್ಲಿ ಪ್ರಾರ್ಥಿಸಿಕೊಳ್ಳುವುದು ಅಂತ ಹೇಳಿ ನಾವು ಎಲ್ಲ ಶುಭ ಕಾರ್ಯವನ್ನು ಆರಂಭ ಮಾಡುವಂಥದ್ದು. ಅದರಲ್ಲಿ ಗ್ರಾಮ ಸೀಮೆ ಮಾಗಣೆ ಅಂತ ಬರ್ತದೆ. ಅಂದರೆ ಗ್ರಾಮ ಸೀಮೆ ಮಾಗಣೆ ಪರಿಧಿ, ಅದರ ಪ್ರತಿಯೊಂದು ವ್ಯಕ್ತಿ ಸಹ ಅದರ ಒಂದು ಸಂಬಂಧವನ್ನು ಇಟ್ಟುಕೊಡ್ತಾರೆ. ವಿಶೇಷವಾಗಿ ಗ್ರಾಮ ದೇವರ ಸಂಬಂಧ ನಿರಂತರ. ಹಾಗಿರುವಾಗ ಆ ಮಹತೋಬಾರ ಅಂತ ಹೇಳುವಂಥದ್ದು ಅದೆಷ್ಟೋ ಗ್ರಾಮಗಳಿಗೆ ಅದೊಂದು ರೀತಿಯ ಅಡ್ಡದ ಲೆಕ್ಕ. 4 ಗ್ರಾಮಕ್ಕೆ 1 ಮಾಗಣೆ, ಹಾಗೆ 4 ಮಾಗಣೆಗ 6 ಮಾಗಣೆಗ 7 ಮಾಗಣೆಗೆ ಒಂದು ಸೀಮೆ ಅಂತ ಕರೀತಾರೆ. ಗ್ರಾಮ ದೇವಸ್ಥಾನದಲ್ಲಿ 1 ಹೊತ್ತು ಪೂಜೆ ಅಂತ ಸಹ, ಮಾಗಣ ದೇವಸ್ಥಾನದಲ್ಲಿ 2 ಹೊತ್ತು ಪೂಜೆ ಅಂತ ಸಹ, ಸೀಮೆ ದೇವಸ್ಥಾನದಲ್ಲಿ 3 ಹೊತ್ತು ಪೂಜೆ. ಆದ ಕಾರಣ ಗ್ರಾಮ ಮಾಗಣೆ ಸೀಮೆ ಅಂತ. ಹಾಗೆ ನಮಗೆ ಇಲ್ಲಿ ವಾಡಿಕೆಯಲ್ಲಿ 1,500 ಸೀಮೆ ಅಂತ ಕರೀತಾರೆ. ಅದೇ ಪುತ್ತೂರು 3,000 ಸೀಮೆ ಅಂತ ಕರೀತಾರೆ. ಅದೇ ರೀತಿಯಾಗಿ ವಿಟ್ಲ 4,000 ಸೀಮೆ ಅಂತ ಕರೀತಾರೆ. ಅದರ ಒಂದು ಔಚಿತ್ಯ ಏನು ಅಂತ ಹೇಳುವಂಥ ಇನ್ನೂ ಕೂಡ ನಮಗೆ ಸ್ಪಷ್ಟತೆ ಇಲ್ಲ. ಅಂದರೆ ಆ ದೇವಸ್ಥಾನಗಳು ಅಷ್ಟು ಪ್ರಾದೇಶಗಳಿಗೆ ಸಂಬಂಧಪಟ್ಟಂತಹ ಒಂದು ಶಿವಾಲಯ ಅಂತ ಲೆಕ್ಕ. ನಾವು ಚರಿತ್ರೆಯನ್ನು ಅವಲೋಕಿಸುವಾಗ ಪ್ರಾಚೀನ ಕಾಲದಲ್ಲಿ ಇದು ಋಷಿ ಪ್ರತಿಷ್ಠೆ ಮತ್ತು ಮಹಾತ್ಮರ ಪ್ರತಿಷ್ಠೆ ಅಂತ ಹೇಳ್ತಾರೆ. ಖರಾಸುರ ಪ್ರತಿಷ್ಠೆ ಅಂತ ಹೇಳುವಂಥ ಒಂದು ಕಥಾ ಇತಿಹಾಸ. ಖರಾಸುರ ಅಂತ ಹೇಳಿದ್ರೆ ಹಿಂದಿನ ಯುಗದ ಪ್ರತಿಷ್ಠೆ ಅಂತ ಲೆಕ್ಕ. ಆನಂತರ ಎಷ್ಟೋ ಯುಗಗಳು ಕಳೆದಿದೆ. ಆದ ಕಾರಣ ಆನಂತರದಲ್ಲಿ ಎಷ್ಟೋ ಬದಲಾವಣೆಗಳಾಗಿರ್ಬೋದು. ಮಹಾಲಿಂಗ ಅಂದರೆ ಆಳು ಪ್ರಮಾಣ ಇದೆ. 3ನೇ 2 ಪಾಲು ಅಡಿಗೆ, 3ನೇ 1 ಪಾಲು ಮೇಲಕ್ಕೆ ಅಂತ ಲೆಕ್ಕ ನಮಗೆ ಕಾಣುವಂಥದ್ದು. ಹಿಂದಿನ ಕಾಲದ ಋಷಿ ಪ್ರತಿಷ್ಠೆಯ ದೇವಸ್ಥಾನ ಅಂತ ಹೇಳಿದರೆ ತಂತ್ರಿ ಪ್ರತಿಷ್ಠೆ, ಋಷಿ ಪ್ರತಿಷ್ಠೆ, ಈಗ ಹೆಚ್ಚಾಗಿ ಆಗುವಂಥ ತಂತ್ರಿ ಪ್ರತಿಷ್ಠೆಯ ದೇವಸ್ಥಾನಗಳು. ಕೆಲವು ಉದ್ಭವಲಿಂಗ, ಇದು ಹಾಗಲ್ಲ, ಇದು ಋಷಿ ಪ್ರತಿಷ್ಠೆ. ಅದು ಹಿಂದಿನ ಯುಗದ್ದು. ಆ ನಂತರ ನಮಗೆ ಇಲ್ಲಿ ಸ್ಪಷ್ಟವಾದಂಥ ಉಲ್ಲೇಖ ಸಿಗುವುದು ಅಲ್ಲೊಂದು 7-8ನೇ ಶತಮಾನದಲ್ಲಿ ರಾಜರುಗಳು ಮಾಡಿಕೊಂಡು ಬಂದಂಥ ಒಂದು ಒಪ್ಪಂದ. ಇಲ್ಲಿ ನಮಗೆ ಪ್ರಶ್ನೆಯಲ್ಲಿ ಕಾಣುವಂಥದ್ದು ಅಗ್ನಿದಗ್ಧ ಆಗಿತ್ತು, ಅಗ್ನಿದಗ್ಧ ಆಗಿ ಶಿವಲಿಂಗ ಸ್ಫೋಟ ಆಗಿದೆ, ಫುಲ್ಲಾಗಿಲ್ಲ, ಒಂದು ಬದಿಯಾಗಿದೆ. ಆದ ಕಾರಣ ಆ ವಿಚಾರದಲ್ಲಿ ಚಿಂತನೆ ಮಾಡುವಂಥ ಕಾಲಘಟ್ಟದಲ್ಲಿ ಅದು ಎಷ್ಟೋ ಸ್ಪಾಟ್ ಆದರೆ ಅದರ ಒಂದು ಪೀಸು ಕೂಡ ಬಿಸಾಡಬಾರದು. ಅದಕ್ಕೆ ಅಷ್ಟಬಂಧ ಇದೆಲ್ಲ ಹಾಕಿಬಿಟ್ಟು ಅದನ್ನೇ ಪುನರ್ ಪ್ರತಿಷ್ಠೆ ಮಾಡಬೇಕು. ಯಾಕೆಂತ ಹೇಳಿದರೆ ಅದು ಮಹಾತ್ಮರ ಪ್ರತಿಷ್ಠೆ ಅಂತ. ಮಹಾತ್ಮರ ಅದನ್ನು ರಿಮೂವ್ ಮಾಡಬೇಕಿದ್ರೆ ಅಂಥದ್ದೇ ಇನ್ನೊಬ್ಬ ಮಹಾತ್ಮ ಬರಬೇಕು. ಅಷ್ಟರ ತನಕ ಅದರಲ್ಲಿದ್ದಂಥ ಚೈತನ್ಯವನ್ನು ಯಾರಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ದೇವಸ್ಥಾನದಲ್ಲಿ ಎಷ್ಟೋ ಶತಮಾನಗಳಿಂದ ಇಲ್ಲಿ ರಾಜರುಗಳು ಆಳಿದಂತಹ ಕುರುಹುಗಳುಂಟು. 7-8ನೇ ಶತಮಾನದಲ್ಲಿ ಸುಬ್ರಹ್ಮಣ್ಯ ರಾಜ, ಕಡಬದ ರಾಜ, ಅದೇ ರೀತಿ ಬಳಪದ ಮಹಾರಾಜ, ಹೀಗೆ ಇಂಥ ರಾಜರುಗಳೆಲ್ಲ ಸೇರಿ ಒಂದು ಸಮ್ಮೇಳನವನ್ನು ಮಾಡಿ ಅವರೊಳಗೆ ಈ ದೇವಸ್ಥಾನದಲ್ಲಿ ಒಂದು ಶಾಂತಿ ಒಪ್ಪಂದವನ್ನು ಮಾಡಿಕೊಂಡು ಮುಂದೆ ನಾವು ಎಲ್ಲರೂ ಒಂದೇ ರೀತಿಯಿಂದ ಬಾಳಬೇಕು ಅಂತ ಹೇಳುವಂಥ ಒಮ್ಮತದ ನಿರ್ಣಯಕ್ಕೆ ಬಂದಂತಹ ಶಿಲಾಶಾಸನ ದೇವಸ್ಥಾನದ ಮುಂಭಾಗದಲ್ಲಿ ಉಂಟು.
ನಮ್ಮಲ್ಲಿ ಊರು, ಗ್ರಾಮ, ಮಾಗಣೆ, ಸೀಮೆ ಅಂತ ಹೇಳುವಂಥ ಪ್ರಕ್ರಿಯೆಗಳು ಬರುವಾಗ ಒಂದು ಮಾಗಣೆಗೆ 3 ಗ್ರಾಮ 4 ಗ್ರಾಮ ಹೀಗೆಲ್ಲ ಹೇಳ್ತಾರೆ. ಮಾಗಣೆ ದೇವಸ್ಥಾನ, ಸೀಮೆ ದೇವಸ್ಥಾನ ಅಂತ. ಅದೇ ರೀತಿಯೇ ಇದು ಮಾಗಣೆ ದೇವಸ್ಥಾನಕ್ಕಿಂತ ಮೇಲೆ 6 ಮಾಗಣೆಗಳಿಗೆ ಸಂಬಂಧಪಟ್ಟಂತಹ ಮಹತ್ವಭಾರ ಅಂತ ಲೆಕ್ಕ. ಮಹತ್ವಭಾರ ಅಂತ ಹೇಳಿದರೆ ಸೀಮೆ ದೇವಸ್ಥಾನಗಳಿಗೆ ಮಹತ್ವಭಾರ ಅಂತ ಕರೀತಾರೆ. ಅಲ್ಲಿ ನಿತ್ಯ ಧ್ವಜಸ್ತಂಭ ಇದ್ದು ಅದಕ್ಕೆ ನಿತ್ಯ ಉತ್ಸವಾದಿಗಳಾಗುವಂಥ ಕಾಲಘಟ್ಟ. ಅಲ್ಲಿ ಈಗ ನಮಗೆ ಕಾಣುವಂಥದ್ದು ಧ್ವಜಸ್ತಂಭದ ದಂಬೆಗಲ್ಲುಂಟು, ಅಲ್ಲಿ ಕೊಡಿಮರ ಹಾಕಿ ಧ್ವಜ ಮಾಡುವಂಥದ್ದು. ಅಲ್ಲಿ ಸ್ಥಿರವಾದ ಧ್ವಜಸ್ತಂಭ ಅಂತ ಹೇಳುವಂಥದ್ದು ಕುರುಹುಗಳಲ್ಲಿ ಕಾಣುವುದಿಲ್ಲ. ಗ್ರಾಮದೈವ ಶ್ರೀರಾಡಿ ದೇವತೆ, ವ್ಯಾಘ್ರಚಾಮುಂಡಿ, ಆನಂತರ ಈ ಉಳ್ಳಾಕಳು ಅಂತ ಹೇಳುವಂಥ ಸಾನ್ನಿಧ್ಯಗಳು, ಈ 3 ದೈವಗಳು. ಹಿಂದಿನ ಕಾಲಘಟ್ಟದಲ್ಲಿ ಇದು ಇರುವಂಥ ಅದಕ್ಕೆ ನಮಗೆ ಒಂದು ವಾಡಿಕೆ ಉಂಟು. ಇಳಾರಮಾಲ್ಯ, ಕೋಡಂದೂರು ಸ್ಥಾನ, ಗ್ರಾಮ ಚಾವಡಿ, ಪಟ್ಟೆ, ಮಣೆ ಮಂಚಮ ಅಂತ ಹೇಳುವಂಥ ಈ ಪ್ರಕ್ರಿಯೆಯಿಂದ ಆ ಸಾನ್ನಿಧ್ಯಗಳು ಆ ವಿಭಾಗದಲ್ಲಿದ್ದು ಆ ಗ್ರಾಮಸ್ಥರು ಸೇರಿ ದೇವಸ್ಥಾನದ ಉತ್ಸವ ಕಾಲಘಟ್ಟದಲ್ಲಿ ಆ ಭಂಡಾರಗಳು ಬಂದು ದೇವರ ಮುಂಭಾಗದಲ್ಲಿ ಇಟ್ಟು ಆನಂತರ ಆ ಕೊಡಿ ಏರಿ ದೇವಸ್ಥಾನದ ಉತ್ಸವಗಳೆಲ್ಲ ಆದ ನಂತರ ಕೊಡಿ ಇಳಿದ ನಂತರ ಅಲ್ಲಿ ಮಿತ್ತೋಡಿ ಅಂತ ಹೇಳುವಂಥ ಪ್ರದೇಶದಲ್ಲಿ ಈ ದೈವಗಳಿಗೆ ವಿಶೇಷ ರೀತಿಯ ನೃತ್ಯ ಸೇವೆಗಾದಿಗಳು ನಡೀತಾ ಇತ್ತು. ಆ ನಂತರ ಕೋಳಿ ಅಂಕ ಇದೆಲ್ಲ ನಡೀತಾ ಇತ್ತು. ಆದ ಕಾರಣ ಬಹಳ ವಿಜೃಂಭಣೆಯಿಂದ ಒಂದು 7-8 ದಿವಸದ ಉತ್ಸವಾದಿಗಳು ನಡೀತಾ ಇದ್ದಂಥ ಕಾಲಘಟ್ಟ. ಅದೇ 5 ದಿವಸದ ಉತ್ಸವ, ಒಂದು ದಿವಸ ರಥೋತ್ಸವ, ಒಂದು ದಿವಸ ದರ್ಶನದ ಬಲಿ, ಒಂದು ದಿವಸ ಈ ಕಟ್ಟೆ ಪೂಜೆಗಳು, ಇದೆಲ್ಲ ಕೊಡಿ ಏರಿದು ಬಹಳ ವಿಜೃಂಭಣೆಯಿಂದ ಆಗ್ತಾ ಇತ್ತು. ಅದರ ಜೊತೆಗೆ ತೇರುಕುಮಾರ ದೈವಗಳ ಒಂದು ಸಮಾಗಮ ಇತ್ಯಾದಿಗಳೆಲ್ಲ ನಡೀತಾ ಇತ್ತು. ಒಂದು ಕಾಲದಲ್ಲಿ ಅಂಥ ಒಂದು ವಿಶಿಷ್ಟ ರೀತಿಯಲ್ಲಿ ಮೆರೆದಂತಹ ದೇವಸ್ಥಾನ. ಆದರೆ ಅದು ಕಾಲಕ್ರಮೇಣವಾಗಿ ಆ ಕಾಲ ಪರಿಸ್ಥಿತಿಯಿಂದಾಗಿ ಅಲ್ಲಿ ರಾಜರುಗಳ ವಂಶ ಒಂದು ಹಂತದಲ್ಲಿ ನಿಸ್ಸಂತತಿ ಆಗುವ ಕಾಲಘಟ್ಟದಲ್ಲಿ ಏನೋ ಒಂದು ರೀತಿಯ ಕೆಲವು ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡು ಬೀಡು ಕೆಳಗಿನ ಬೀಡು ಅಂತ ಹೇಳುವಂಥ 2 ವ್ಯವಸ್ಥೆಯನ್ನು ಅವರು ಮಾಡಿಕೊಂಡು ಬೀಡಲ್ಲಿ ಬ್ರಾಹ್ಮಣ ವಂಶವನ್ನು ಗೊತ್ತುಗೊಳಿಸಿ ಕೆಳಗಿನ ಬೀಡಲ್ಲಿ ಬಲ್ಲಾಳ ವಂಶವಿದ್ದು ಅವರು 2 ವಿಭಾಗದವರು ಸೇರಿ ದೇವಸ್ಥಾನದ ಆಡಳಿತವನ್ನು ಮಾಡಿಕೊಂಡು ಬಂದಂತಹ ಒಂದು ಸನ್ನಿವೇಶ. ಅದೇ ರೀತಿಯಾಗಿ ಆನಂತರ ಆ ಬಲ್ಲಾಳ ವಂಶಸ್ಥರು ಅವರು ಸಹ ನಶಿಸಿ ಹೋಗಿ ಅದು ನಮ್ಮ ಒಂದು ಕಾಲಘಟ್ಟಕ್ಕೂ ನೂಜಿನ್ನಾರು ವಿಭಾಗಕ್ಕೆ ಬಂತದ್ದು. ಬೈಪಾಡಿತಾರು ದೇವಸ್ಥಾನದ ಪವಿತ್ರವಾಣಿಗಳಾಗಿ, ನೂಜಿನ್ನಾರು ಆಡಳಿತ ಮುಕ್ತೇಸರಾಗಿ, ವಿಶೇಷವಾದಂಥ ಹಲವು ಬ್ರಾಹ್ಮಣ ಕುಟುಂಬಗಳು ಅದಕ್ಕೆ ಸಂಬಂಧಪಟ್ಟದ್ದಿತ್ತು ಅಂತ ಹೇಳುವಂಥ ಒಂದು ಕೆಲವು ಕುರುಹುಗಳು. ಅದೇ ಭ್ರಾಂತಿಕಟ್ಟೆ ಎಂದು ಹೇಳುವಂಥ ಪ್ರದೇಶ, ಅದು ದೇವಸ್ಥಾನಕ್ಕೆ ದೇವ ಕಾರ್ಯವನ್ನು ಮಾಡಿಕೊಂಡು ಬಂದಂತಹ ಒಂದು ಬ್ರಾಹ್ಮಣ ವಿಭಾಗ ಅಂತ ಒಂದು ಸಂಕಲ್ಪ. ಆದರೆ ಅದರ ಕುರುಹುಗಳು ಇತ್ತೀಚೆಗೆ ಯಾರಿಗೂ ಗೊತ್ತಿಲ್ಲ. ಅದರ ವಿಶಾಲತನ ಎಷ್ಟು ಉಂಟು ಅಂತೇಳಿ. ಅವರು ನೂಜಿನಾರಿಗೆಯಿಂದ ಶೇಷಪ್ಪಾರಿಗ ಕುಟುಂಬಸ್ಥರಿಗೆ ವಿಶೇಷವಾಗಿ ಕ್ರಯ ವಿಕ್ರಯಾದಿಗಳಿಂದ ಬಂದಂತಹ ಭೂಮಿ. ಆ ಭೂಮಿಯಲ್ಲೇ ಅವರು ಹಿಂದಿನ ಕಾಲದಲ್ಲಿ ಯಾವುದೆಲ್ಲ ಪೂಜೆ ಪುನಸ್ಕಾರಗಳು ಆಗ್ತಾ ಇತ್ತು ಅಂತ ಎಲ್ಲ ಆ ಪೂಜೆ ಪುನಸ್ಕಾರಾದಿಗಳನ್ನು ಊರವರನ್ನು ಸೇರಿಸಿಕೊಂಡು ಪ್ರಕೃತ ಅವರು ಇಷ್ಟ ತನಕ ನಡೆಸಿಕೊಂಡು ಬಂದಿರ್ತಾರೆ. ಆ ಮಹಾಲಿಂಗೇಶ್ವರನಲ್ಲಿ ಎಂಥ ರೋಗ ರುಜಿನಗಳು ಬಂದರೂ ಕೂಡ ಪರಿಹಾರ ಆಗುವಂಥ ಔಷಧಿಯಲ್ಲಿ ಸಿಗ್ತದೆ ಅಂತ. ಅದಕ್ಕೊಂದು ಉದಾಹರಣೆ ಆರಿಗ ಕುಟುಂಬಸ್ಥರ ಮನೆಯಲ್ಲಿ 1900ನೇ ಇಸವಿಯ ಘಟನೆ. ಅಲ್ಲಿ ಅವರಿಗೆ ಹಿಂದಿನದಕ್ಕೆ ಈ ಮಾರಿ ಕಾಯಿಲೆ ಅಂತ ಕರೆಯುವಂಥದ್ದು, ಮೇಲಲ್ಲಿ ದುಡ್ಡು ಬೀಳುವುದಂತ. ಅಂಥ ಕಾಯಿಲೆ ಬಂದರೆ ಅವನಿಗೆ ಮರಣ ಅಂತ ಹೇಳುವಂಥ ಲೆಕ್ಕಾಚಾರ ಇತ್ತು. ಅಂಥ ಸನ್ನಿವೇಶದಲ್ಲಿ ಆ ಒಂದು ಕಾಯಿಲೆ ಆ ಬಲ್ಲಾಳ ವಿಭಾಗಕ್ಕೆ ಬಂದಂಥ ಕಾಲಘಟ್ಟದಲ್ಲಿ ನಮ್ಮ ಮನೆಯವರು ಅವರು ಸೇರಿ ಮಹಾಲಿಂಗೇಶ್ವರ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡು ನಾವು ದೇವಸ್ಥಾನವನ್ನು ಶೀಘ್ರದಲ್ಲಿ ಜೀರ್ಣೋದ್ಧಾರ ಮಾಡ್ತೇವೆ ಅಂತ ಹೇಳುವ ಸಂಕಲ್ಪ ಮಾಡಿ ಆ ದೇವರ ಗಂಧ ಪ್ರಸಾದವನ್ನು ತಂದು ಅವರಿಗೆ ಹಚ್ಚಿದ ನಂತರ ಅದೇ ಗಂಧ ಪ್ರಸಾದದಲ್ಲಿ ಅವರೆಲ್ಲ ರೋಗ ರುಜಿನಗಳ ಪರಿಹಾರ ಆಯಿತು ಅಂತ ಹೇಳುವಂಥ ಒಂದು ಇದೆ. ಆ ನಂತರ ಅವರು ಈ ದೇವಸ್ಥಾನದ ಜೀರ್ಣೋದ್ಧಾರ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಿದರು. ಇದು 1906ನೇ ಇಸವಿಯಲ್ಲಿ. ದೇವಸ್ಥಾನ ಅತಿ ಪ್ರಾಚೀನ ಕಾಲದಲ್ಲಿತ್ತು ಅಂದರೆ ಅದರಲ್ಲಿ ಪರಿವರ್ತನೆ. ಈಗ ಮೊದಲು ಈ 1906ರಲ್ಲಿ ದೇವಸ್ಥಾನವನ್ನು ಗಿಚ್ಚಿಸಿದರೆ ಆಯಾ ಅದೇ ಆವಾಗ ಮುಳಿ ಹುಲ್ಲಿನ ದೇವಸ್ಥಾನ ಇತ್ತು. ಆ ನಂತರ ಅದನ್ನು ಅವರು ಹಂಚಿನ ಮಾಡಿದಂಥ ದೇವಸ್ಥಾನ. ಜೀರ್ಣೋದ್ಧಾರದ ಪ್ರಕ್ರಿಯೆಗಳು ನಡೆದು ಆದಂತಹ ಬ್ರಹ್ಮಕಲಶದ ಸನ್ನಿವೇಶದಲ್ಲಿ ಒಂದು ಹಂತದಲ್ಲಿ ಇದ್ದ ರೀತಿಯನ್ನು ಪರಿಷ್ಕರಣೆ ಮಾಡಿ ಪುನರ್ ಬ್ರಹ್ಮಕಲಶಾದಿಗಳು ಪ್ರತಿಷ್ಠಾದಿಗಳಲ್ಲಾಗಿ ದೇವಸ್ಥಾನದಲ್ಲಿ ನಿತ್ಯ ಉತ್ಸವಾದಿಗಳೆಲ್ಲ ನಡೆಯುವಂಥ ಪ್ರಕ್ರಿಯೆಗಳು ಆರಂಭಗೊಂಡಿತ್ತು. 98ರಲ್ಲಿ ಆಗುವಂಥ ಬ್ರಹ್ಮಕಲಶದ ಸನ್ನಿವೇಶದಲ್ಲಿ ಪ್ರಕೃತ ಒಂದು ದಿವಸದ ಉತ್ಸವವನ್ನು ಮಾಡುವ ಅಂತ ಹೇಳುವಂಥ ನಿರ್ಣಯಕ್ಕೆ ಬಂದು ಆ ರೀತಿಯ ಉತ್ಸವಗಳಾಗ್ತಾ ಉಂಟು. ಆವಾಗಿಂದ ಇವತ್ತು ಕೂಡ ಊರವರಿಗೆ ಆ ಒಂದು ದಿವಸದ ಉತ್ಸವದಲ್ಲಿ ಮನಸ್ಸು ಸಮಾಧಾನ ಇಲ್ಲ.
ಅವತ್ತು ಸಹ ನಾವು ಪೂರ್ಣ ಪ್ರಮಾಣದ ಜೀರ್ಣೋದ್ಧಾರವನ್ನು ಮಾಡದೇ ಇರುವ ಕಾರಣ ದೈವಜ್ಞರ ನಿರ್ದೇಶನ ಮೇರೆಗೆ ಇವರವರ ಎಲ್ಲ ಒಂದು ಏಕೀಕೃತವಾದ ನಿರ್ಣಯಗಳಿಂದಾಗಿ ಈ ದೇವಸ್ಥಾನದಲ್ಲಿ ನಾವು ಪೂರ್ಣ ಪ್ರಮಾಣದ ಜೀರ್ಣೋದ್ಧಾರ ಪ್ರಕ್ರಿಯೆಯನ್ನು ಮಾಡಿಕೊಂಡು ಬರಬೇಕು ಅಂತ ಹೇಳುವಂಥ ಒಂದು ಸ್ಪಷ್ಟ ತೀರ್ಮಾನಗಳಿಂದ ನಾವು 4-5 ವರ್ಷಗಳಿಂದ ಇದಕ್ಕೆ ಪೂರ್ವಭಾವಿಯಾಗಿ ಯಥಾಸಾಧ್ಯತೆ ಕೆಲಸವನ್ನು ಮಾಡ್ತಾ ಬರ್ತೇವೆ. ಪ್ರಕೃತ ಸನ್ನಿವೇಶದಲ್ಲಿ ನಮಗೆ ಎಲ್ಲ ಆ ಸಂಪತ್ತುಗಳು ಕ್ರೋಢೀಕರಣ ಆಗಿದ್ದಾವೆ ಅಂತ ಹೇಳಿದರೆ ಇಲ್ಲ, ಕಾಲಾಂಶ ಮಾತ್ರ ಆಗಿದೆ ಅಷ್ಟೇ. ಇನ್ನೂ ಮುಕ್ಕಾಲಾಂಶ ನಮಗೆ ಬರಲೇಬೇಕು. ಆದಿದ್ದರೂ ಕೂಡ ದೇವಸ್ಥಾನವನ್ನು ನಾವು ಪುನರಪಿ ಶೀಘ್ರದಲ್ಲಿ ಜೀರ್ಣೋದ್ಧಾರ ಮಾಡದೇ ಇದ್ದರೆ ಹಲವು ರೀತಿಯ ತೊಂದರೆಗಳು ಬರುವಂಥ ಸನ್ನಿವೇಶಗಳು ಉಂಟು ಅಂತ ಹೇಳುವಂಥ ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ದೈವಜ್ಞರನ್ನು, ತಂತ್ರಿಗಳನ್ನು, ಸಂಬಂಧಪಟ್ಟಂಥ ವಾಸ್ತುಶಿಲ್ಪಿಗಳನ್ನು, ವಿದ್ವಾಂಸರನ್ನೆಲ್ಲ ಕ್ರೋಢೀಕರಣ ಮಾಡಿಕೊಂಡು ಪ್ರಕೃತ ನಾವು ದೇವಸ್ಥಾನದಲ್ಲಿ ಚಿಂತನ ಮಂಥನಾದಿಗಳನ್ನು ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ಪ್ರಾಯಶ್ಚಿತ್ತಾದಿಗಳನ್ನೆಲ್ಲ ಮಾಡಿಕೊಂಡು ಅಜೀರ್ಣವಾದಂಥ ಕಟ್ಟಡವನ್ನು ನಾವು ತೆರವುಗೊಳಿಸುವಂಥ ಒಂದು ಪ್ರಕ್ರಿಯೆಗೆ ಬಂದಿದ್ದೇವೆ. ಪೂರ್ಣ ವ್ಯವಸ್ಥೆ ಆಗಲಿ, ಹಿಂದಿನದೇ ರೀತಿಯ ಉತ್ಸವಾದಿಗಳನ್ನು ಮಾಡಿಕೊಂಡು ಬರುವ ಅಂತ ಹೇಳುವಂಥ ವಿಚಾರ. ಇದನ್ನೆಲ್ಲ ಮನವರಿಕೆ ಮಾಡಿಕೊಂಡು ನಾವು ದೇವಸ್ಥಾನವನ್ನು ಮಾಡಿಯೇ ಸಿದ್ಧ ಅಂತ ಹೇಳುವಂಥ ವಿಚಾರದಿಂದ ಪ್ರತಿಯೊಬ್ಬರು ಸಹ ಕಾಯ ವಾಚ ಮನಸ ಎಂದರೆ ಪರಿಶುದ್ಧವಾಗಿದ್ದು ತಮ್ಮನ್ನು ತೊಡಗಿಸಿಕೊಂಡು ಮುಂದಕ್ಕೆ ಜೀರ್ಣೋದ್ಧಾರ ಮಾಡ್ತೇವೆ ಅಂತ ಹೇಳುವಂಥ ದೃಢ ನಿಶ್ಚಯದಿಂದ ಹೊರಟಿದ್ದಾರೆ. ಸರಕಾರದಿಂದ, ಭಕ್ತಾದಿಗಳಿಂದ ಆ ದೇವರು ನೀವು ಹೊರಡಿ, ನಿಮಗೆ ಆ ವ್ಯಕ್ತಿಗಳು ಬಂದು ಅಲ್ಲಿ ಆಗುವಂಥ ವಿಚಾರಗಳಿಗೆ ಸಹಕಾರ ಕೊಡ್ತಾರೆ ಅಂತ ಹೇಳಿದ್ದಾರೆ. ಆ ಎಲ್ಲ ಭಾವನೆಗಳನ್ನು ದೃಢವಾಗಿ ಇಟ್ಟುಕೊಂಡು ಪ್ರಕೃತ ನಾವು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಹೊರಟದ್ದು. ಇದನ್ನು ಮಹಾಲಿಂಗೇಶ್ವರ ದೇವರು ಪೂರ್ಣ ಪ್ರಮಾಣದಲ್ಲಿ ನಮಗೆ ಯಶಸ್ಸು ಮಾಡಿಕೊಡ್ತಾರೆ ಅಂತ ಹೇಳುವಂಥ ಒಂದು ದೃಢ ನಿಶ್ಚಯದಿಂದ ನಾವು ಇಲ್ಲಿದ್ದೇವೆ. ಸಾಧ್ಯವಾದಷ್ಟು ಶೀಘ್ರದಲ್ಲಿ ನಾವು ದೇವರ ಆ ಒಂದು ಶಿಲಾಮಯವಾದಂಥ ದೇವಸ್ಥಾನವನ್ನು ನಿರ್ಮಿಸುವಂಥ ಒಂದು ಅವಕಾಶವನ್ನು ನಿಮಗೆ ಎಲ್ಲರ ಸಹಕಾರಗಳಿಂದ ಆ ಮಹಾಲಿಂಗೇಶ್ವರ ಅನುಗ್ರಹಿಸಿಕೊಡುತ್ತಾರೆ ಅಂತ ಹೇಳುವಂಥ ದೃಢವಾದ ನಂಬಿಕೆ ಉಂಟು. ಅದರ ಶಿಲ್ಪಿ ನಮಗೆ ಹೇಳಿದ ಪ್ರಕಾರ ಪೂರ್ಣ ಪ್ರಮಾಣದಲ್ಲಿ ಶಿಲಾಮಯ ಆದರೆ ದಕ್ಷಿಣ ಕನ್ನಡದಲ್ಲಿ ಇಂಥ ಒಂದು ಅದ್ಭುತ ಶಿವಾಲಯ ಇನ್ನೊಂದಿಲ್ಲದ ಹಾಗೆ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ. ಆತ್ಮೀಯ ಭಗವದ್ಭಕ್ತರೇ, ಮರ್ದಾಳ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ನಾನು ರಾಧಾಕೃಷ್ಣ ಭಟ್ಟೆ, ಇಲ್ಲೇ ಹತ್ತಿರದ ಊರಿನ ಪಿಲಿಮಜಲ್ ಎಂಬಲ್ಲಿ ವಾಸವಾಗಿದ್ದೇನೆ. ಕಡಬ ತಾಲೂಕಿನ ಬಂಟ್ರ ಗ್ರಾಮದ ಮಹಾಲಿಂಗೇಶ್ವರ ದೇವಸ್ಥಾನ ತುಂಬ ಪುರಾತನವಾದ ದೇವಸ್ಥಾನ. ಸುಮಾರು 1300 ವರ್ಷಗಳ ಇತಿಹಾಸ ಇರುವ ಪ್ರಸಿದ್ಧ ಕ್ಷೇತ್ರ. ಕಡಬ ತಾಲೂಕು ಕೇಂದ್ರದಿಂದ ಸುಬ್ರಹ್ಮಣ್ಯ ಧರ್ಮಸ್ಥಳ ಜಂಕ್ಷನ್ನಿಂದ ಸುಮಾರು 100 ಮೀಟರ್ ದೂರದಲ್ಲಿ ಈ ದೇವಸ್ಥಾನ ಇದೆ. ಮಹಾಲಿಂಗೇಶ್ವರ ದೇವಸ್ಥಾನ ಸನ್ನಿಧಿಯು ತುಂಬ ಕಾಣಿಕವುಳ್ಳ ಪ್ರದೇಶ. ನನ್ನ ಅನಿಸಿಕೆ ಪ್ರಕಾರ ನಾನು ಒಂದು 25 ವರ್ಷದಿಂದ ಈ ದೇವಸ್ಥಾನದಲ್ಲಿ ನನ್ನಿಂದ ಸೇವೆಯನ್ನು ಮಾಡ್ತಾ ಇದ್ದೇನೆ. ಮೊದಲಿನ ಬ್ರಹ್ಮಕಲಶ ಸಮಯದಲ್ಲಿ ಈ ದೇವಸ್ಥಾನಕ್ಕೆ ಯಾವುದೇ ಬಾವಿ ಅಥವಾ ಅಂದರೆ ದೇವರಿಗೆ ನೀರಿನ ಒಂದು ವ್ಯವಸ್ಥೆ ಇರಲಿಲ್ಲ. ಒಬ್ಬರು ಇಲ್ಲಿ ಮಾನ್ಯರು ಹೇಳಿದರು, ದೇವಸ್ಥಾನಕ್ಕೆ ಒಂದು ಬಾವಿಯ ವ್ಯವಸ್ಥೆ ಆಗಬೇಕು ಅಂತೇಳಿ. ನಾನು ಕೃಷಿಕನಾದ್ದರಿಂದ ಹೇಳ್ತಾ ಇದ್ದೇನೆ, ನನಗೆ ಒಂದು 7-8 ಬೋರ್ವೆಲ್ ಒಂದು ಕೊರೆಸಿ ಯಾವುದೇ ನೀರಿನ ವ್ಯವಸ್ಥೆ ಆಗಲಿಲ್ಲ. ದೇವಸ್ಥಾನದ ಬಾವಿಯನ್ನು ಮಾಡಿದ ನಂತರ ಈ 8 ಬೋರು ತೆಗೆದು 9ನೇ ಬೋರಿಗೆ ನನಗೆ ಒಳ್ಳೆ ನೀರು ಬಂತು. ಅದೇ ರೀತಿ ಭಕ್ತಾದಿಗಳು ಈ ಬಗ್ಗೆ ಕಾರ್ಯಪ್ರವೃತ್ತವಾಗಿ ಅವರ ಕಷ್ಟ ಸುಖವನ್ನು ದೇವರು ಮಹಾಲಿಂಗೇಶ್ವರ ಈಡೇರಿಸ್ತಾನೆ ಅಂತೇಳಿ ನನ್ನ ಒಂದು ಭರವಸೆ. ಸದಾಶಿವ ಇಲ್ಲಿಯ ಉತ್ಸವ ಮೂರ್ತಿಯಾಗಿದೆ. ಕ್ರಿಸ್ತಶಕ 9ನೇ ಶತಮಾನ ಅಂದರೆ ಸುಮಾರು 1200 ವರ್ಷ ಹಳೆಯ ಕಂಚಿನ ಈ ಮೂರ್ತಿಯು ಚೋಳ ಶೈಲಿಯಲ್ಲಿದೆ. 9ನೇ ಶತಮಾನದ ಅತಿ ಪ್ರಾಚೀನ ಶಿಲಾಶಾಸನವೊಂದು ಇಲ್ಲಿ ಕಂಡುಬರುತ್ತದೆ. ಇದು ಬಂಟ್ರ ಶಾಸನವೆಂದು ಪ್ರಸಿದ್ಧವಾಗಿದೆ. ಇದು ತುಳುನಾಡಿನ ರಾಜಕೀಯ ಒಪ್ಪಂದದ ಮೊದಲ ಶಾಸನವಾಗಿದೆ. ಎರಡೂ ಬದಿ ಹಳೆಗನ್ನಡ ಲಿಪಿಯಲ್ಲಿ ಈ ಶಾಸನ ಬರುತ್ತದೆ. ಗಜಪೃಷ್ಠ ಆಕಾರದಲ್ಲಿರುವ ಈ ದೇವಸ್ಥಾನವು ಸುಮಾರು 3200 ಚದರ ಅಡಿಗಳ ವಿಸ್ತೀರ್ಣವಿರುತ್ತದೆ. ಹಿಂದೆ ಜೈನ ಬಲ್ಲಾಳ ಮನೆತನದವರು ಈ ಭಾಗವನ್ನು ಆಳುತ್ತಿದ್ದರು. ಈಗಲೂ ಮರ್ದಾಳ ಬೀಡು ಮನೆತನದವರು ಆಡಳಿತ ಮುಕ್ತೇಶ್ವರರಾಗಿ ಪ್ರಕೃತ ಶ್ರೀಯುತ ಪ್ರಕಾಶ್ಚಂದ್ರಯ್ಯವರು ಅವರೆಲ್ಲರ ಪರವಾಗಿ ಮುಕ್ತೇಶ್ವರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮುಳುವಿಲ್ಲಿನ ಚಾವಣಿಯಲ್ಲಿದ್ದ ಈ ದೇವಸ್ಥಾನ ಬೆಂಕಿ ಅವಘಡ ಬಂದು ಮರ್ದಾಳ ಬೀಡು ತಿಮ್ಮಯ್ಯ ಕೊಂಡೆಯವರು ಈ ದೇವಸ್ಥಾನ ಪುನಃ ರಚಿಸಿರುವುದಾಗಿ ಉಲ್ಲೇಖವಿರುತ್ತದೆ. 1944ರಲ್ಲಿ ಮರ್ದಾಳ ಬೀಡಿನ ದಿವಂಗತ ಪದ್ಮರಾಜ ಆರಿಗರು ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ನಾವು ಬ್ರಹ್ಮಕಲಶ ಮಾಡಿಸಿದರು. ಆನಂತರ ಮರ್ದಾಳ ಬೀಡಿನವರ ಸಹಕಾರದಿಂದಲೇ ಈ ದೇವಸ್ಥಾನ ನಡೆಯುತ್ತಿತ್ತು. ಆಮೇಲೆ ಊರಿನವರು ಜೊತೆಗೂಡಿಕೊಂಡು ಜಾತ್ರೆ ನೇಮಾದಿಗಳನ್ನು ಮಾಡಿಸಿಕೊಂಡು ಭಾಳ ವಿಜೃಂಭಣೆಯಿಂದ ಈ ದೇವಸ್ಥಾನವೇ ನಡೆಯುತ್ತಿತ್ತು. ಪ್ರತಿ ವರ್ಷ ಮಕರ ಸಂಕ್ರಮಣದಂದು ಕೊಡಿಯೇರಿ ಜಾತ್ರೆ, ದೈವದ ನೇಮಗಳು ಇದೆಲ್ಲ ನಡೆಯುತ್ತಿತ್ತು. 1994ರಲ್ಲಿ ಪುನಃ ಈ ದೇವಸ್ಥಾನವು ಅಂದರೆ ಸುಮಾರು 30-40 ವರ್ಷದಲ್ಲಿ ಜೀರ್ಣಗೊಂಡಾಗ ದಿವಂಗತ ಶೇಷಪ್ಪ ಆರಿಗರು ಊರಿನವರ ಸಹಕಾರದೊಂದಿಗೆ ಪುನಃ ಬ್ರಹ್ಮಕಲಶವನ್ನು ಮಾಡಿಸಿದರು. ಈಗ ಸುಮಾರು 30 ವರ್ಷ ಕಳೆಯಿತು. ಈಗ ತುಂಬ ಜೀರ್ಣದಲ್ಲಿರುವ ಈ ದೇವಸ್ಥಾನವನ್ನು
ಪುನಃ ನಿರ್ಮಿಸುವುದಾಗಿ ಊರಿನ ಭಕ್ತಾದಿಗಳು ನಿಶ್ಚಯಿಸಿ ಅಷ್ಟಮಗಳ ಚಿಂತನೆಯಲ್ಲಿ ದೇವಸ್ಥಾನವನ್ನು ಇದ್ದ ಎಲ್ಲ ಕಟ್ಟಡಗಳನ್ನು ಕಡೆ ಪೂರ್ಣ ಪ್ರಮಾಣದಲ್ಲಿ ಶಿಲಾಮಯ ದೇವಸ್ಥಾನವನ್ನು ರಚಿಸಿದೆ ಎಂದು ಎಲ್ಲೂ ನಿಶ್ಚಯಿಸಿದರು. ಸುಮಾರು 3000 ಚದರ ಅಡಿ ವಿಸ್ತೀರ್ಣದ ಈ ದೇವಸ್ಥಾನಕ್ಕೆ ಶಿಲಾಮಯ ದೇವಸ್ಥಾನ ಮಾಡಲು ಗುಜರಾತ್ ಇಲಾಖೆಯಿಂದ ಬೇಕಾದ ಸಹಕಾರವನ್ನು ಅವರು ಕೊಡುವುದಾಗಿ ಅವರು ಭರವಸೆ ನೀಡಿರ್ತಾರೆ. ಸುಮಾರು 7 ಕೋಟಿ ರೂಪಾಯಿಯ ಅಂದಾಜು ವೆಚ್ಚದ ದೇವಸ್ಥಾನದ ಗರ್ಭಗುಡಿ ಹಾಗೂ ಸುತ್ತುಗೋಪುರದ ನೀಲನಕ್ಷೆಯನ್ನು ತಯಾರಿಸಿ ಆ ಬಗ್ಗೆ ಈಗ ಕಾರ್ಯಪ್ರವೃತ್ತರಾಗ್ತಾ ಇದ್ದೇವೆ. ಊರಿನ ಭಕ್ತಾದಿಗಳೊಂದೇ ಹಣವನ್ನು ಒದಗಿಸಲು ಸಾಧ್ಯವಿಲ್ಲದ್ರಿಂದ ಊರ ಪರವರ ಮನೆಯರು ಇದಕ್ಕಾಗಿ ಸಹಕರಿಸುವುದಾಗಿ ವಿನಂತಿಸಿಕೊಳ್ಳುತ್ತಾ, ತುಂಬ ಹಿಂದುಳಿದ ಪ್ರದೇಶವಾದ ಈ ಮರ್ದಾಳ ಪ್ರದೇಶದ ಜನತೆಗೆ ಈ ದೊಡ್ಡ ಮೊತ್ತವನ್ನು ಭರಿಸಲು ತುಂಬ ಕಷ್ಟವಾದ್ದರಿಂದ ಪರವೂರ ಭಕ್ತಾದಿಗಳು ಈ ಬಗ್ಗೆ ಸಹಕರಿಸಬೇಕಾಗಿ ಎಲ್ಲರಲ್ಲೂ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇನೆ.